ఎదుడు బరొచ్చే ఎదుడు కూడా చల్ప ತಂದೆಯವರು ತಂದೆ ಸನ್ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಾನು, ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ ಕಾರ್ಯಕರ್ತರು ನೊಂದಂಥ ಮನೆಗೆ ಬಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದಿರಿ. ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ, ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಗ್ಯಾರಂಟಿ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ಮ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ ಬ್ರದರ್ಸ್ ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಈಗ ನನಗೆ ಪೊಲೀಸ್ ಕಮಿಷನರು ಕೂಡ ಫೋನ್ ಮಾಡಿದರು, ನಾನು ಮಾತಾಡಿಲ್ಲ. ನಾನು ಬರಬೇಕಾದ್ರೆ ನಮ್ಮ ಶಾಸಕರು ನಮಗೆ ನನ್ನ ವಿಜಯೇಂದ್ರ ಅವ್ರಿಗೆ ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ, ಅವರು ಅದಕ್ಕೋಸ್ಕರ ಒಂದು ಟೀಮ್ ರೆಡಿ ಮಾಡಿರ್ತಾರಂತೆ. ಇಲ್ಲಿ ಸ್ಟೈಲ್ ಅದು, ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲ್ಲ, ಅವರೇ ಕೆಲವ್ರನ್ನ ತಯಾರು ಮಾಡ್ತಾರಂತೆ ರಕ್ಷಣೆ ಕೊಡೋದಕ್ಕೆ. ಅರೆಸ್ಟ್ ಆಗೋಕ್ಕೆ ಬೇರೆ, ಹತ್ಯೆ ಮಾಡೋಕ್ಕೆ ಬೇರೆ. ಇದು ಟೀಮ್, 2 ಟೀಮ್ ಇದೆ ಅಲ್ಲಿ. ಆ ಟೀಮು ಇನ್ನೂ ರೆಡಿಯಾಗಿಲ್ಲ. ಅದಕ್ಕೋಸ್ಕರ ಪೊಲೀಸರು ವೆಯ್ಟ್ ಮಾಡ್ತಾಯಿದ್ದಾರೆ. ಅವ್ರು ಲಿಸ್ಟ್ ಕೊಟ್ಟ ಮೇಲೆ ಅದು ಮಾಡ್ತಾರೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಎಷ್ಟು ದಿನ ಈ ಥರ ಮಾಡ್ತೀರಾ ನೀವು? ಚಾಮರಾಜಪೇಟೆ ಅಲ್ಲಾದಾಗೂ ಕೂಡ ಯಾವನೋ ಮೆಂಟಲ್ ಪೇಷಂಟ್ ಅಂತ ತಂದು ನಿಲ್ಲಿಸ್ಬಿಟ್ರು ಅಂತ. ಅಂದರೆ ಪೊಲೀಸರು ಇವತ್ತು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಅವನಿಗೆ ಯಾವುದೇ ರೀತಿಯಾದಂಥ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟಿಲ್ಲ. ಅವು ಕೊಲೆ ಮಾಡ್ತಾರೆ. ಲಾಸ್ಟ್ 1 ವೀಕ್ ಹಿಂದೆ ಮೆಸೇಜ್ ಬಂದಿದೆ ಪೊಲೀಸ್ ಇಲಾಖೆಗೆ, ನೆಕ್ಸ್ಟ್ ಕಾದಿದೆ ಇವನಿಗೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ದಾರೆ. ನನ್ನ ಹತ್ರ ಇತ್ತು, ಏರ್ಪೋರ್ಟಲ್ಲೇ ನಾನು ಮರೆತು ಬಂದಿದ್ದೀನಿ. ಅಲ್ಲಿ ಮೆಸೇಜ್ ಹಾಕಿದ್ದಾರೆ, ನೆಕ್ಸ್ಟ್ ಟಾರ್ಗೆಟ್ ಇವನೇ ಅಂತ ಹೇಳ್ಬಿಟ್ಟು. ಇಷ್ಟಿದ್ದರೂ ಪೊಲೀಸರು ಯಾಕೆ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿಲ್ಲ? ಇದು ಪೊಲೀಸರ ಸ್ಪಷ್ಟ ವೈಫಲ್ಯ. ಕರ್ನಾಟಕದಲ್ಲಿ ಪೊಲೀಸರು ಇದ್ದಾರ ಗೊತ್ತಿಲ್ಲ ನನಗೆ. ಒಂದು ಕಡೆ ಪೊಲೀಸರಿಗೆ ಕಪಾಳ ಮೋಕ್ಷ CM ಇಂದ, ಉಳಿದ ಪೊಲೀಸರು ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ನ್ಯಾಯ ಸಿಗ್ತೈತೆ ಅನ್ನೋ ವಿಶ್ವಾಸ ನನಗಿಲ್ಲ. ಕರ್ನಾಟಕ ಪೊಲೀಸಿಂದ ನ್ಯಾಯ ಸಿಗ್ತೈತೆ ಅಂತ ವಿಶ್ವಾಸ ಇಲ್ಲ ನಮಗೆ. NI ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗಬೇಕು. ಯಾಕಂದರೆ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಆದ್ಮೇಲೆಲ್ಲ ಕೊಲೆಗಳಾಗುತ್ತೆ. ಯಾವಾಗ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಗ್ಯಾಂಗ್ ಇದೆಯಲ್ಲ, ಈ ಭಯೋತ್ಪಾದನಾ ಗ್ಯಾಂಗು, ಅದು ಜಿಂದಾಬಾದ್ ಕೂಗಿದಾಗೆಲ್ಲ ಕೊಲೆಗಳಾಗ್ತಾಯಿದೆ. ಅದಕ್ಕೆ ಇದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಇಂದನೇ ಏಜೆನ್ಸಿಯಿಂದನೇ ತನಿಖೆ ಆಗಬೇಕು. ಇದರಿಂದ ಈಗ ಮೂಲ ಕಾರಣ ಕಂಡುಹಿಡಿಯಬೇಕು. ಪಾಕಿಸ್ತಾನ ಜಿಂದಾಬಾದ್ ಅಂದಾಗೆ ಈ ಥರ ಕೊಲೆಗಳಾಗ್ತಾಯಿದೆ ಅಂದರೆ ಸ್ಥಳೀಯ ಪೊಲೀಸರು ಕೈ ಚೆಲ್ಲಿ ಕುಳಿತಿದ್ದಾರೆ. ಸಿದ್ದರಾಮಯ್ಯನವರು ಈ ಒಂದು ಹಿಂದೂ ಕಾರ್ಯಕರ್ತರ ಕೊಲೆಗಳಿಗೆ ನೇರ ಸಿದ್ದರಾಮಯ್ಯನವರ ಹೇಳಿಕೆಗಳು. ಯಾಕೆಂದರೆ ಹಿಂದೆ ಹಾಸನದಲ್ಲಿ ಆದಾಗ ಈ PFIನವ್ರನ್ನೆಲ್ಲ ಸುಮಾರು 1600 ಜನರ ಬಿಡುಗಡೆ ಮಾಡಿದೆ. ಕ್ಯಾಬಿನೆಟ್ಟಿಗೆ ತಂದು ಬಿಡುಗಡೆ ಮಾಡಿದೆ. ಪೊಲೀಸ್ ಸ್ಟೇಷನ್ ಅಲ್ಲ, ಎಲ್ಲ ಪೊಲೀಸ್ ಇಲಾಖೆ ಕಮಿಷನರು, DG ಎಲ್ಲ ಲೆಟ್ರ್ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇವ್ರನ್ನ. ಲಾ ಡಿಪಾರ್ಟ್ಮೆಂಟ್ ಪತ್ರ ಬರೆದಿದೆ, ಬಿಡಬಾರ್ದು. ಆದರೂ ಸಿದ್ದರಾಮಯ್ಯ ಪ್ರೀತಿ
ಓಲೈಕೆ, ಈ ಓಲೈಕೆಯಿಂದ ಬಿಡುಗಡೆ ಮಾಡಿದ್ರು. ಈಗ ಅದೇ ಗ್ಯಾಂಗು ಹೆಂಗೂ ನಮ್ಮನ್ನೆಲ್ಲ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಧೈರ್ಯದಿಂದ ಈ ಥರದ ಕೊಲೆಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ಅವರ ಕುಟುಂಬ ಬಡ ಕುಟುಂಬ. ಈಗಾಗಲೇ ನಮ್ಮ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ 25 ಲಕ್ಷ ಪಾರ್ಟಿಯಿಂದ ನಾವೆಲ್ಲ ಕೊಡ್ತೀರಿ ಅಂತೇಳಿ. ಆದರೆ ಇದು ತನಿಖೆ ಆಗಬೇಕು. ತನಿಖೆ ಆಗಿಲ್ಲ ಅಂದರೆ ಈ ಥರದ ರಿವೆಂಜ್ಗಳು ಬಹಳ ನಡೆಯುತ್ತೆ ಮಂಗಳೂರಲ್ಲಿ. ಮೂಲತಃ ಈ ರಿವೆಂಜ್ಗೆ ಮೂಲಕ ಗ್ಯಾಂಗ್ ಗಟ್ಟಲೆ ಕೇರಳದಿಂದ ಬರ್ತಾರೆ, ಟ್ರೈನಿಂಗ್ ತೊಗೊತಾರೆ, ಇಲ್ಲಿ ಬಂದು ಹತ್ಯೆಗಳನ್ನು ಮಾಡ್ತಾರೆ, ಮತ್ತು ಕೇರಳ ಓಡೋತಾರೆ. ಇಲ್ಲಿ ಅಮಾಯಕರನ್ನು ಒಂದು 4 ಜನ ತಂದು ಪ್ರೊಡ್ಯೂಸ್ ಮಾಡ್ತಾರೆ. ಇದು ಇಲ್ಲಿನ ಪದ್ಧತಿ. ಇದು ಪೊಲೀಸ್ ಇಲಾಖೆಗೆ ಒಂದು ಕೆಟ್ಟ ಹೆಸರು ಬಂದಿದೆ. ತನಿಖೆ ಸರಿಯಾಗಿ ಆಗಬೇಕು. ನಾನೀಗ ಕಮಿಷನರ್ ಅವ್ರಿಗೆ ಬರೋಕ್ಕೆ ಹೇಳ್ತೀನಿ, ಅಲ್ಲಿ ಅವ್ರ ಜೊತೆ ಮಾತಾಡ್ತೀನಿ. ಸರಿಯಾದಂಥ ತನಿಖೆ ಆಗಬೇಕು. ಈಗಾಗಲೇ ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗಬೇಕು ಅನ್ನೋದು ನಮ್ಮ ಪಾರ್ಟಿಯ ನಿಲುವು. ಕಚೇರಿ ಒಂದು ಸ್ಥಾಪನೆ ಆಗೋದ್ರ ಬಗ್ಗೆ ಒಂದು ಬೇಡಿಕೆ ಐತೆ ಸರ್. ಅದೇ ಶಿವಮೊಗ್ಗ, ಮಂಗಳೂರು ಈ ಭಾಗದಲ್ಲಿ ನಿರಂತರ ನಾನು ಕೇಂದ್ರ ಸಚಿವರ ಜೊತೆ ಮಾತಾಡ್ತೀನಿ. ನಾನು ನಮ್ಮ ಅಧ್ಯಕ್ಷರೆಲ್ಲ ಕೇಂದ್ರ ಸಚಿವರ ಜೊತೆ ಮಾತಾಡಿ ಇಲ್ಲಿ ನಿರಂತರವಾಗಿ ಈ ಥರ ಭಯೋತ್ಪಾದನಾ ಚಟುವಟಿಕೆ, ಪಾಕಿಸ್ತಾನ ಜಿಂದಾಬಾದು, ಪಾಕಿಸ್ತಾನ ಫ್ಲ್ಯಾಗ್ಗಳು ಆಡೋದು ಈ ಭಾಗದಲ್ಲಿ ಜಾಸ್ತಿ ಆಗಿದೆ. ಮನೇನು ನೋಡಿದ್ರಲ್ಲ, ಭಟ್ಕಳದಲ್ಲೇ ಪಾಕಿಸ್ತಾನದವ್ರು ಭಾಳ ಜನ ಇದ್ದರು. ನಾವು ಕೂಡ ಕೇಂದ್ರಕ್ಕೆ ಪತ್ರ ಬರೀತಾರೆ. ಸರ್, ಇವಾಗ ಶ್ರೀವಾಸ್ ಅವರ ಗಾಡಿಯಲ್ಲಿ ಒಂದು ತಿಂಗಳಿಂದ ಯಾವುದೇ ಆಯುಧಗಳನ್ನು ಇಟ್ಕೊಳ್ಳೋಕ್ಕೆ ಪೊಲೀಸರು ಬಿಡ್ತಾ ಇರಲಿಲ್ಲ ಆತ್ಮರಕ್ಷಣೆಗೆ ಅಂತ ಹೇಳಿ ಒಂದು ಆರೋಪಗಳು ಕೂಡ ಇದೆ. ಏನು ಹೇಳಿ ನೋಡಿ, ಪೊಲೀಸರು ಮೊನ್ನೆನೂ ಕೂಡ ಒಂದು ವಾರದಿಂದ ಅವ್ರ ಗಾಡಿನೆಲ್ಲ ಪರಿಶೀಲನೆ ಮಾಡಿ ಇಟ್ಟರೆ ನಿನಗೆ ಹುಷಾರ್ ಅಂತ ವಾರ್ನ್ ಮಾಡಿ ಹೋಗಿದ್ದಾರೆ. ಅದಾದಮೇಲೆ ಈ ಘಟನೆ ನಡೆದಿರೋದು. ಅಂದರೆ ಮೆಸೇಜ್ ಹೆಂಗೋಯ್ತು ಅವ್ರಿಗೆ, ಕೊಲೆ ಮಾಡಿದವ್ರಿಗೆ ಒಂದು ಮೆಸೇಜ್ ಹೋಗೈತಲ್ಲ, ಅವನ ಹತ್ರ ಆಯುಧ ಇಲ್ಲ. ಆಯುಧ ಇದ್ದರೆ ಅವನು ಎಸ್ಕೇಪ್ ಆಗ್ತಾಯಿದ್ದ. ಸೆಲ್ಫ್ ಪ್ರೊಟೆಕ್ಷನ್, ಅವರ ಆತ್ಮರಕ್ಷಣೆಗೋಸ್ಕರ ಆಯುಧ ಇಟ್ಕೊಳಕ್ಕೆ ಅವಕಾಶ ಇರಲಿಲ್ಲ. ಇದೆಲ್ಲ ತಿಳಿದೇ ಮಾಡಿರೋವಂಥದ್ದು. ಅದು ಪೊಲೀಸ್ ಸ್ಟೇಷನ್ನಿಂದ 1/2 ಕಿಲೋಮೀಟರ್ ದೂರದಲ್ಲಿ ಆಗಿರೋದು ಇದು ಘಟನೆ. ಅಷ್ಟು ಧೈರ್ಯ ಇದೆ ಇವರು ನಡೆದವರು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.